ವೀಕ್ಷಕರೇ ನಮಸ್ಕಾರ. ಇದು ಚುನಾವಣಾ ಹೋರಾಟದ ರಾಜಕೀಯ ಕದನ ಕುತೂಹಲ. ಕದನ ಕುತೂಹಲದಲ್ಲಿ ನಾವು ರಾಜಕೀಯ ವ್ಯಕ್ತಿಗಳನ್ನು ಚುನಾವಣೆಗೆ ಸ್ಪರ್ಧಿಸುವ ಸಂಭವನೀಯ ಅಭ್ಯರ್ಥಿಗಳನ್ನು ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಮಾತಾಡ್ತಾ ಇರೋದು ರಾಕೇಶ್ ಮಲ್ಲಿ ಅವರೊಂದಿಗೆ. ರಾಕೇಶ್ ಮಲ್ಲಿ ಅವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಹಾಗೆ ಪ್ರಚಾರದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಾಗತ ನಿಮಗೆ ಸರ್. ಈಗ ರಾಕೇಶ್ ಮಲ್ಲಿಯ ವಿಷಯಕ್ಕೆ ಬರೋದಾದರೆ, ರಾಕೇಶ್ ಮಲ್ಲಿ ಅವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರದಲ್ಲಿರುವಂಥದ್ದು ಅಥವಾ ಕಳೆದ 6 ತಿಂಗಳಿಂದ ಸಂಘಟನೆಯಲ್ಲಿ, ಪಕ್ಷದ ಸಂಘಟನೆ ಹಾಗೂ ಜನರನ್ನು ಸಂಘಟಿಸುವ ಮತದಾರರನ್ನು ಸೆಳೆಯುವ ಪ್ರಯತ್ನದಲ್ಲಿರುವುದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ನಾವು ಕೇಳ್ತಾ ಇರೋ ಪ್ರಶ್ನೆ, ರಾಕೇಶ್ ಮಲ್ಲಿ ಅವರು ಕುಂದಾಪುರ ಮೂಲದವರು ಅಲ್ಲ. ಇದು ನಿಮ್ಮ ವಿರೋಧಿಗಳು ಹೇಳ್ತಾ ಇರೋದು, ಅದರ ಜೊತೆಯಲ್ಲಿ ಜನರಲ್ಲಿ ಹುಟ್ಟುಕೊಂಡಿರೋ ಸಾಮಾನ್ಯ ಪ್ರಶ್ನೆ. ಇದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಈ ಉಡುಪಿ ಜಿಲ್ಲೆಯಲ್ಲಿ ಮೊದಲು ವಿನಯ್ ಕುಮಾರ್ ಸೊರಕೆ ಅವರು ಕಾಂಗ್ರೆಸ್ಸಿಂದ MP ಆಗಿದ್ದರು. ಹಾಗೆಯೇ ಸದಾನಂದ ಗೌಡರು MP ಆಗಿದ್ದರು. ಶೋಭಾ ಕರಂದ್ಲಾಜೆ ಅವರು MP ಆಗಿದ್ದರು. ಹಾಗೆಯೇ ಇನ್ನೂ ಕೂಡ ಹಲವಾರು ಜನ MLAಗಳು ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು ಇಲ್ಲಿ ಆಗಿದ್ದಾರೆ. ಹಾಗಾಗಿ ಇದೊಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋದ್ರಿಂದ ನಾನು ಕೂಡ ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಇದ್ದೇನೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ಈ ಕ್ಷೇತ್ರದಿಂದ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ. ಸರ್, ನೀವಂದರೆ ಕುಂದಾಪುರ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿ ಕುಂದಾಪುರದಲ್ಲಿ ಸ್ಪರ್ಧಿಸಲಿಕ್ಕೆ ಅಣಿಯಾಗಿದ್ದೀರಿ. ಆದರೆ ಪಕ್ಷದ ವಿಷಯಕ್ಕೆ ಬರೋದಾದರೆ ಲೋಕಲ್ ನಮ್ಮವರು ಅಂತ ಒಂದು ಭಾವನೆ ಇದ್ದೇ ಇರ್ತದೆ. ಸೊ ಇದನ್ನು ನಿಮ್ಮ ಪಕ್ಷದ ಸಂಘಟನೆ ವಿಷಯಕ್ಕೆ ಬಂದಾಗ ನಿಮ್ಮನ್ನು ಇಲ್ಲಿಯ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆ ಸ್ವೀಕರಿಸಿದರು? ಅವರನ್ನು ಮನವೊಲಿಸುವ ಯಾವ ಪ್ರಯತ್ನದಲ್ಲಿ ನೀವು ಸಫಲರಾಗಿದೆ ಅಂತ? ಇಲ್ಲ, ಖಂಡಿತವಾಗಿಯೂ ಇಲ್ಲಿನ ಸ್ಥಳೀಯ ಜನರು ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಅವರು ಕೊಡುವಂಥ ಪ್ರೀತಿಗೆ ನಾವು ಇನ್ನೂ ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಇನ್ನೂ ಕೂಡ ಜನರ ಸೇವೆ ಮಾಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಇಲ್ಲಿ ತುಂಬ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ. ಈ ಕಾರ್ಮಿಕರು ಮತ್ತು ಕೃಷಿಕರ ಪರವಾಗಿ ನಾನು ಕೆಲಸ ಮಾಡಬೇಕು ಅಂತ ಇದ್ದೇನೆ. ನಾನು ಕರ್ನಾಟಕ ರಾಜ್ಯದ ಇಂಟಕ್ ಅಂದರೆ ಕಾರ್ಮಿಕರ ಸಂಘಟನೆ, ಇದರ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಹಾಗಾಗಿ ನಾನು ಹೆಚ್ಚಿನ ಈ ಕಾರ್ಮಿಕರ ಪರವಾಗಿ ಇಲ್ಲಿ ಹೋರಾಟ ಮಾಡಿ, ಇಲ್ಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿ ದುಡಿಬೇಕು ಅಂತ ನನಗೆ ಆಸೆ ಇದೆ. ಸುಮಾರು 30 ವರ್ಷದಿಂದ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಶಾಸಕನೂ ಬಂದಿಲ್ಲ. ನನ್ನ ಗುರುಗಳಾದ ಶ್ರೀಮಾನ್ NM ಅಡ್ಡಿಯಂತಯ್ಯರು ಬಂದ ಮೇಲೆ, ಅವರು ಶಾಸಕ ಹೋದ ಮೇಲೆ ಇಷ್ಟರವರೆಗೆ ಯಾರು ಕೂಡ ನಮ್ಮ ಪಕ್ಷದಲ್ಲಾಗಲಿ ಅಥವಾ ಬೇರೆ ಪಕ್ಷದಲ್ಲಾಗಲಿ ಕಾರ್ಮಿಕರ ಪರವಾಗಿ ಒಂದು ಮಾತಾಡುವಂಥ ಶಾಸಕರು ಬಂದಿಲ್ಲ. ಹಾಗಾಗಿ ಎಲ್ಲ ಕಾರ್ಮಿಕರು ಈ ಸಲ ನನಗೊಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಕಾರ್ಮಿಕರ ಪರವಾಗಿ, ಕಾರ್ಮಿಕರಲ್ಲಿ ಕೂಡ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಸೊ ಇಂಟೆಕ್ ನೀವು ಕಾರ್ಮಿಕ ಸಂಘಟನೆ, ಕಾರ್ಮಿಕ ಹೋರಾಟದ ಮೂಲದಿಂದ ಬಂದವರು. ಒಮ್ಮೆಗೆ ಅಂದರೆ ಈ ಚುನಾವಣಾ ರಾಜಕೀಯ ಮತ್ತು ಮುಖ್ಯವಾಹಿನಿಯ ರಾಜಕೀಯಕ್ಕೆ ಬರಲಿಕ್ಕೆ ನಿಮಗಂದರೆ ಪ್ರೇರಣೆ ಅಥವಾ ಅದಕ್ಕೆ ಅವಕಾಶ ಮಾಡಿಕೊಡ್ತು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಎಳೆದು ತಂದದ್ದು ಅಥವಾ ನೀವು ಬಂದದ್ದು ಅಥವಾ ಬಹಳ ಶ್ರಮಪಟ್ಟು ಬಂದದ್ದು ಯಾವ ರೀತಿ? ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಂಟೆಕ್ ಸಂಘಟನೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 5 ಸೀಟನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆಯೇ 5 ಸೀಟಲ್ಲಿ 1 ಸೀಟ್ ಕೇಳ್ತಾ ಇರೋದು ನಾವು ಕುಂದಾಪುರ ವಿಧಾನಸಭಾ ಕ್ಷೇತ್ರ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ MLA ಕಾನ್ಸ್ಟಿಟ್ಯುನ್ಸಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವುದರಿಂದ ನಾನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ತುಂಬ ವರ್ಷದಿಂದ BJP ಶಾಸಕರು, 3 ವರ್ಷದಲ್ಲಿ BJP ಶಾಸಕರಿದ್ದರು. ಹಾಗೆಯೇ ಹೋದ ಸಲ ಇಂಡಿಪೆಂಡೆಂಟ್ ಶಾಸಕರಾಗಿದ್ದರು. ಹಾಗಾಗಿ ಈ ಕ್ಷೇತ್ರದಿಂದ ಒಂದು ಅವಕಾಶ ಇದೆ. ಇಲ್ಲಿ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಈ ಕ್ಷೇತ್ರದಿಂದ ಕಾರ್ಮಿಕರ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡಿ ಈ ಕ್ಷೇತ್ರದಲ್ಲಿ ಪರಿಸರಕ್ಕೆ ಹಾನಿಯಾಗದಂಥ ಯಾವುದಾದ್ರೂ ಒಂದು ಒಳ್ಳೆಯ ಉದ್ದಿಮೆಗಳನ್ನು ಇಲ್ಲಿ ತಂದು ಇಲ್ಲಿನ ಸ್ಥಳೀಯ ಯುವಕರಿಗೆ, ಯುವತಿಯರಿಗೆ ಆ ಜಾಗದಲ್ಲಿ ಕೆಲಸ ಕೊಡಿಸಬೇಕು ಅಂತ ನಾನು ತುಂಬ ಆಸೆಯನ್ನು ಇಟ್ಟುಕೊಂಡು ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಈ ಕ್ಷೇತ್ರದ ಜನ ನನಗೆ ಸಹಕಾರವನ್ನು ನೀಡ್ತಾರೆ ಅಂತ ನನಗೆ ಭರವಸೆ ಇದೆ.
ಸೊ ನೀವೊಬ್ಬ ಕಾರ್ಮಿಕ ನಾಯಕನಾಗಿ ಅಥವಾ ಹೊಸ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಎದುರಾಳಿಗಳು ಹೇಗಿದ್ದಾರೆ, ನಿಮ್ಮ ಅವರ ಶಕ್ತಿ ಸಾಮರ್ಥ್ಯದ ಅರಿವು ಏನಾದರೂ ನಿಮಗೆ ಇದೆಯಾ? ನಾನು ಇವಾಗಲೇ ಸುಮಾರು ಒಂದು 250-300 ಯುವಕರಿಗೆ ಯುವತಿಯರಿಗೆ ನಾನು ಕೆಲಸವನ್ನು ತೆಗೆಸಿಕೊಟ್ಟಿದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಯುವಕ ಯುವತಿಯರಿಗೆ ಈ ಕ್ಷೇತ್ರದಲ್ಲಿರುವವರಿಗೆ ಇನ್ನು ಕೆಲಸವನ್ನು ತೆಗೆಸಿಕೊಡಬೇಕು ಅಂತ ಇದ್ದೇನೆ. ಮಂಗಳೂರಾಗಲಿ, ಬ್ಯಾಂಗ್ಳೂರಾಗಲಿ ಅಥವಾ ಬೇರೆ ದೇಶದಲ್ಲಾಗಲಿ ಕೆಲಸವನ್ನು ಕೊಡಿಸಬೇಕು ಅಂತ ಇದ್ದೇನೆ. ಹಾಗಾಗಿ ಮುಂದಿನ ದಿನದಲ್ಲಿ ಯುವಕರು ಯುವತಿಯರು ನನ್ನ ಪರವಾಗಿ ನಿಲ್ಲಬೇಕು ಅಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಾನು ಕೂಡ ಒಬ್ಬ ಯುವಕನಾಗಿರೋದರಿಂದ ನನಗೆ ಒಂದು ಅವಕಾಶ ಸಿಗ್ಬೋದು ಅಂತ ನನಗೆ ನಂಬಿಕೆ ಇದೆ. ಸೊ ನಿಮ್ಮ ಎದುರುಗಡೆ ಇವತ್ತು ಬಹಳಷ್ಟು ಜನ ಸ್ಪರ್ಧಿಸಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಪಕ್ಷದಲ್ಲೂ ಕೂಡ ನಿಮಗೆ ಕಾಲೆಳೆಯುವವರು ಅಥವಾ ಷಡ್ಯಂತ್ರ ರೂಪಿಸುವವರು ಇದ್ದಾರೆ. ಅದರ ಜೊತೆಯಲ್ಲಿ BJP ವಿಷಯಕ್ಕೆ ಬಂದಾಗ BJPಯಲ್ಲಿ 2 ಮಹಾಮಹಿಮರು ಅಂತ ಹೇಳುವಂಥ ಕುಂದಾಪುರದ ಮಟ್ಟಿಗೆ ಜಯಪ್ರಕಾಶ್ ಮತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು, ಇವು ಇಬ್ಬರು ಎದುರಾಳಿಗಳಲ್ಲಿ ನಿಮ್ಮ ಆಯ್ಕೆ ನಿಮಗೆ ಯಾರು ಇದ್ದರೆ ಚಂದ ಅನ್ನುವಂಥದ್ದು, ಅಥವಾ ಯಾರು ಎದುರಾಳಿ ಆದರೆ ನನಗೆ ನನ್ನ ಸ್ಪರ್ಧೆ ಹೆಚ್ಚು ಪ್ರಾಮುಖ್ಯತೆ ಪಡೀತದೆ ಅಂತ ಅನಿಸ್ತದೆ? ನಾನು ಯಾರು ಸ್ಪರ್ಧೆ ಮಾಡಿದರೂ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಅವರು ಆಗ್ಬೋದು ಅಥವಾ ಇವರು ಆಗ್ಬೋದು ಅಂತ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟ ವಿಚಾರ. ಹಾಗಾಗಿ ಅದರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಯಾರು ಸ್ಪರ್ಧೆ ಮಾಡಿದರೂ ಅವ್ರದ್ದು ವಿರುದ್ಧವಾಗಿ ನಾನು ಸ್ಪರ್ಧಿಸ್ತೇನೆ. ಸೊ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಈವರೆಗೆ 19 ವರ್ಷ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಬಟ್ ನೀವು ಪ್ರಚಾರ ಮಾಡ್ತಾ ಇರೋದು ಅವರು ಏನೂ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ. ಸೊ ಹಾಗಾದರೆ ಅಂದರೆ 19 ವರ್ಷ ಒಬ್ಬ ವ್ಯಕ್ತಿಯನ್ನು ಜನರು ಸತತವಾಗಿ ಆಯ್ಕೆ ಮಾಡ್ತಾ ಇರೋ ಅಥವಾ 19 ವರ್ಷ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಅವರು ಕೆಲಸ ಮಾಡಲಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? 3 ಸಲ ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದರು, ಶಾಸಕರಾಗಿದ್ದರು. ಅದು ಜನ ಒಪ್ಪಿದ್ದಾರೆ, ಅದನ್ನು ನಾವು ಕೂಡ ಒಪ್ಪಲೇಬೇಕು. ಆಮೇಲೆ ಅವರು 1.5 ವರ್ಷ ಮೊದಲೇ ರಾಜೀನಾಮೆಯನ್ನು ಕೊಟ್ಟರು. ಮತ್ತೆ ಇಂಡಿಪೆಂಡೆಂಟ್ ಶಾಸಕರಾದರು. ಆ ಇಂಡಿಪೆಂಡೆಂಟ್ ಶಾಸಕರಾಗುವಾಗ ಅವ್ರಿಗೆ ಮಂತ್ರಿ ಸಿಗಲಿಲ್ಲ ಅಂತ ಸ್ವಲ್ಪ ಜನರ ಒಂದು ಆಶಾಭಾವನೆ ಕೂಡ ಇತ್ತು ಅವ್ರ ಮೇಲೆ. ಹಾಗೆಯೇ ಬೇರೆ ಬೇರೆ ಕಾರಣಗಳು ಕೂಡ ಅವರಿಗೆ ಲಾಭದಾಯಕ ಆದರು. ಹಾಗಾಗಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಒಂದು ಒಳ್ಳೆಯ ಮತದಿಂದ ವಿನ್ ಆದರು. ಮತ್ತೆ ಅವರು ಸುಮಾರು ಚುನಾವಣೆಗೆ 4 ತಿಂಗಳು ಮೊದಲೇ ಮತ್ತೆ ಶಾಸಕತನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಸರಿಯಾದ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ಮೊನ್ನೆ ತಾನೇ ಬಜೆಟ್ ಮಂಡನೆ ಆಗ್ತಾಯಿತ್ತು ಕರ್ನಾಟಕ ರಾಜ್ಯದಲ್ಲಿ. ಆವಾಗ ಈ ಕುಂದಾಪುರ ಕ್ಷೇತ್ರಕ್ಕೆ ಮೊದಲೇ ಏನು ಅಭಿವೃದ್ಧಿ ಹೊಂದಿಲ್ಲ. ಆದರೂ ಈ ಬಜೆಟ್ ಆಗುವಂಥ ಸಮಯದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಇಡೀ ಈ ಕ್ಷೇತ್ರದ ಜನತೆಗೆ ಅವರು ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಪದೇ ಪದೇ ರಾಜೀನಾಮೆ ಕೊಡುವಂಥ ಶಾಸಕನನ್ನು ಜನ ದಯವಿಟ್ಟು ಆರಿಸಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೆಲಸ ಮಾಡುವಂಥ ಶಾಸಕನನ್ನು ನೀವು ಆರಿಸಿ ಅಂತ ಕೂಡ ನಾನು ಜನತೆಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಅಂದರೆ ಶ್ರೀನಿವಾಸ್ ಶೆಟ್ಟಿಯವರು ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳುವ ಜೊತೆಯಲ್ಲಿ ನೀವೇನು ಮಾಡ್ತೀರಿ ಅಥವಾ ನಿಮ್ಮ ಗುರಿ ಏನು ಅನ್ನೋದು ಮುಖ್ಯವಾಗ್ತದೆ. ನೀವು ಏನು ಮಾಡಲಿಕ್ಕೆ ಯೋಜನೆ ರೂಪಿಸಿದ್ದೀರಿ? ಮುಖ್ಯವಾಗಿ ಇಲ್ಲಿ ರೋಡಿನ ವಿಚಾರ ಇರ್ಬೋದು ಅಥವಾ ಒಂದು ಕೆಲಸದ ವಿಚಾರ ಇರ್ಬೋದು. ಇಲ್ಲಿ ಯುವಕ ಯುವತಿಯರಿಗೆ ಇಲ್ಲಿ ಕೆಲಸನೇ ಇಲ್ಲ. ಈ ಊರಿಂದ ಎಷ್ಟೋ ದೂರ ಹೋಗಬೇಕಾಗ್ತದೆ. ಮತ್ತು ಸರಿಯಾದ ಆಸ್ಪತ್ರೆಯ ವ್ಯವಸ್ಥೆ ಕೂಡ ಇಲ್ಲ. ನೀರಿನ ಸರಿಯಾದ ವ್ಯವಸ್ಥೆ ಇಲ್ಲ. ಯಾಕಂದರೆ ಹಲವಾರು ನಾನು ಜಾಗದಲ್ಲಿ ನೋಡಿದ್ದೇನೆ. ಮುಖ್ಯವಾಗಿ ಹಟ್ಟಿಕುದುರು ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಾನು ನೋಡಿದ್ದೇನೆ. ಅಲ್ಲಿ ಬೆಳಿಗ್ಗೆ ಒಂದು ಚಹಾ ಕುಡಿಯುವಾಗ ಕೂಡ ಜನ ಉಪ್ಪು ನೀರಲ್ಲಿ ಚಹಾವನ್ನು ಮಾಡುವಂಥ ಕಷ್ಟದ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕಿದ್ರೆ ಶ್ರೀನಿವಾಸ್ ಶೆಟ್ಟರಿಗೆ, ಮಾಜಿ ಶಾಸಕರಿಗೆ ಏನು ಕೂಡ ಕಷ್ಟ ಇರಲಿಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪನೇ ಹತ್ತಿರದಲ್ಲಿ ನದಿ ಹೋಗ್ತಾ ಇದೆ, ಅಲ್ಲಿ ಬದಿಯಲ್ಲಿ ಡ್ಯಾಮ್ ಕೂಡ ಇದೆ. ಅಲ್ಲಿ ಸ್ವಲ್ಪ ಕೆಲಸ ಆಗಿ ಅದನ್ನು ಕೂಡ ಬಾಕಿ ಮಾಡಿದ್ದಾರೆ. ಸುಮಾರು ವರ್ಷದಿಂದ ಅಲ್ಲಿ ಕೆಲಸನೇ ಆಗ್ತಾಯಿಲ್ಲ. ಆ ನೀರಿನ ವಿಚಾರಕ್ಕೆ ದೊಡ್ಡ ಏನು ಅದಕ್ಕೆ ಖರ್ಚೇನು ಆಗೋದಿಲ್ಲ. ಹಾಗೆಯೇ ಅದನ್ನು ಕೂಡ ನನಗೆ ಜನ ಒಂದು ಅವಕಾಶ ಕೊಟ್ಟರೆ ಅದನ್ನು ನಾನು ಒಳ್ಳೆ ರೀತಿಯಿಂದ ಮಾಡಿ ಆ ಸ್ಥಳೀಯ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೇನೆ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ಖಂಡಿತವಾಗಿಯೂ ಸರ್ಕಾರದಿಂದಾಗಲಿ ಅಥವಾ ಬೇರೆ ಹಲವಾರು ನಮ್ಮ ಸ್ನೇಹಿತರು ಇದ್ದಾರೆ, ಅವರಿಂದಾದರೂ ನಾವು ಕೇಳಿ ಆ ಜಾಗಕ್ಕೆ ಚುನಾವಣೆ ಆದ ಬಳಿಕ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾವು
ಯೋಚನೆಯನ್ನು ಮಾಡಿದ್ದೇವೆ. ಹಾಗೆಯೇ ಇನ್ನೂ ಕೂಡ ಹಲವಾರು ಬ್ಯಾಕ್ ವಾಟರ್ಸ್ ಇದೆ ಇಲ್ಲಿ. ಮುಖ್ಯವಾಗಿ ಈ ಬ್ಯಾಕ್ ವಾಟರ್ಸ್ ಕೂಡ ನಾನು ತುಂಬ ಜಾಗದಲ್ಲಿ ನಾನು ನೋಡಿದ್ದೇನೆ. ಆ ಬ್ಯಾಕ್ ವಾಟರ್ಸ್ ಈ ತುಂಬ ಜಾಗದಲ್ಲಿ ನೀರು ಏರು ಬಂದಾಗ ಆ ನೀರು ಮೇಲೆ ಬಂದು ಎಲ್ಲ ಗದ್ದೆಗಳಿಗೆಲ್ಲ ನೀರು ಬರ್ತದೆ. ಹಾಗೆಯೇ ಮಳೆಗಾಲದಲ್ಲಿ ಕೂಡ ಆ ಗದ್ದೆಯಲ್ಲೆಲ್ಲ ನೀರು ಇರ್ತದೆ. ಆ ಸಮಯದಲ್ಲೆಲ್ಲ ನಾವು ಅಲ್ಲಿ ಪಾಪ ಅವ್ರಿಗೆ ಬೆಳೆಯನ್ನು ಯಾವುದನ್ನು ಕೂಡ ಬೆಳೆಸಲಿಕ್ಕೆ ಆಗೋದಿಲ್ಲ. ಈ ಉಪ್ಪು ನೀರು ಬಂದಾಗ ಎಲ್ಲ ಮಣ್ಣು ಕೂಡ ಹಾಳಾಗಿ ಹೋಗ್ತದೆ. ಅಂಥ ಜಾಗವನ್ನು ಕೂಡ ನೋಡಿ ಅದಕ್ಕೆ ಏನಾದರೂ ಶಾಶ್ವತವಾದ ಒಂದು ಪರಿಹಾರವನ್ನು ಸರ್ಕಾರದ ಮೂಲಕ ಮಾಡಬೇಕು ಅಂತ ನಾನು ನೆನೆಸ್ಕೊಂಡಿದ್ದೇನೆ. ನನಗೆ ಇಲ್ಲಿನ ಜನತೆ ದೇವರು ಒಂದು ಅವಕಾಶ ಕೊಟ್ಟರೆ ನಾನು ಖಂಡಿತವಾಗಿಯೂ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಸ್ಥಳೀಯ ಸಮಸ್ಯೆ ಹಲವಾರು ಇವೆ, ಅದನ್ನೆಲ್ಲ ಸರಿ ಮಾಡಬೇಕು ಅಂತ ನಾನು ಯೋಚಿಸಿದ್ದೇನೆ. ಇನ್ನೂ ಕೂಡ ಮುಖ್ಯವಾಗಿ ಇಲ್ಲಿ ಯಾವುದಾದ್ರೂ ಒಂದು ಕೃಷಿ ಬಗ್ಗೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯ ಅಥವಾ ಕೃಷಿಯ ಬಗ್ಗೆ ಏನಾದರೂ ಕೃಷಿಕರಿಗೆ ಸಹಕಾರ ಆಗುವಂಥದ್ದು ಏನಾದರೂ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ನಾವು ಇದ್ದೇವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಸೆಳೆಯುವ ದಿಸೆಯಲ್ಲಿ ರಾಕೇಶ್ ಮಲ್ಲಿ ಅವರು ಏನೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ದಿಸೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವ ರಾಕೇಶ್ ಮಲ್ಲಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ವಿರಾಮದ ಬಳಿಕ ಅವರ ಮಾತುಕತೆ ಮುಂದುವರಿಸ್ತಾ ಇದ್ದೇವೆ. ಕುಂದಾಪುರದ ಸಮಗ್ರ ಅಭಿವೃದ್ಧಿ ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಗ್ರಾಮೀಣ ಪ್ರದೇಶಗಳ ಬಗ್ಗೆ ಬಹಳಷ್ಟು ವಿಷಯ ಸಂಗ್ರಹ ಮಾಡಿದ್ದೀರಿ ಅಥವಾ ನೀವು ತಿರುಗಾಡಿ ಬಂದಿದ್ದೀರಿ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮಗೆ. ಆದರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಬಗ್ಗೆ ಒಂದು ಸಮಗ್ರ ಯೋಜನೆ ಅನ್ನೋದು ರೂಪಿಸಿಕೊಂಡು ಇದ್ದೀರಾ ಅನ್ನುವಂಥದ್ದು. ಇಲ್ಲಿ ಕುಂದಾಪುರ ಪೇಟೆಯಲ್ಲಿ ಸುಮಾರು 7 ವರ್ಷದಿಂದ ಅದೊಂದು ಫ್ಲೈಓವರ್ ಬಾಕಿ ಇದೆ. ಆ ಫ್ಲೈಓವರ್ನ ಕೆಲಸನೇ ಸರಿಯಾಗಿ ಆಗ್ತಾಯಿಲ್ಲ. ಹಾಗೆಯೇ ಫ್ಲೈಓವರ್ ಹೇಗೂ ಕೆಲಸ ಆಗ್ತಾಯಿಲ್ಲ, ಅದರ ಬದಿಯಲ್ಲಿರುವಂಥ ಹೈವೇ, ನ್ಯಾಷನಲ್ ಹೈವೇ ಕೂಡ ಒಂದು ಪ್ಯಾಚ್ ವರ್ಕ್ ಕೂಡ ಮಾಡ್ತಾಯಿಲ್ಲ. ಹಾಗಾಗಿ ಮುಖ್ಯವಾಗಿ ಆ ಪ್ಯಾಚ್ ವರ್ಕನ್ನು ಕೂಡ ಸರ್ಕಾರ ಮಾಡಬೇಕು. ಇನ್ನೂ ಕೂಡ ಹಲವಾರು ರೋಡ್ಗಳಿವೆ. ಆ ರೋಡ್ನ ಪರಿಸ್ಥಿತಿ ನೋಡಿದರೆ ಇಲ್ಲಿ ಬೈಂದೂರು ಕ್ಷೇತ್ರ ನೋಡಿದರೆ ಎಷ್ಟೋ ಕೆಲಸ ಆಗಿದೆ, ಕಾಪು ಕ್ಷೇತ್ರದಲ್ಲಿ ತುಂಬ ಕೆಲಸ ಆಗಿದೆ, ಉಡುಪಿ ಕ್ಷೇತ್ರದಲ್ಲಿ ತುಂಬ ಕೆಲಸ ಆಗಿದೆ. ಈ ಮಧ್ಯದಲ್ಲಿರುವಂಥ ಈ ಕುಂದಾಪುರ ಕ್ಷೇತ್ರ ಮಾತ್ರ ಏನೂ ಕೆಲಸ ಆಗದೆ ಯಾವುದು ಒಂದು ಅಭಿವೃದ್ಧಿಯೇ ಕಾಣದಂಥ ಪರಿಸ್ಥಿತಿ ಹೊಂದಿದೆ. ಇಲ್ಲಿ ಬೇಕಾದಷ್ಟು ಟೂರಿಸಮ್ಗೆ ಕೂಡ ಹೆಚ್ಚಿನ ಅವಕಾಶ ಇದೆ. ಅದನ್ನು ಮುಖ್ಯವಾಗಿ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಷ್ಟು ದೇವಸ್ಥಾನ ಎಲ್ಲೂ ಕೂಡ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಎಲ್ಲ ದೇವಸ್ಥಾನಗಳು ಜಾಸ್ತಿ ಇವೆ ಇಲ್ಲಿ. ಹಾಗಾಗಿ ಇದನ್ನೊಂದು ಒಳ್ಳೆಯ ಟೂರಿಸಮ್ ಪ್ಲೇಸ್ ಕೂಡ ಮಾಡ್ಬೋದು. ಹಾಗೆಯೇ ಸುತ್ತ ಕೂಡ ಸಮುದ್ರ ಇದೆ, ನದಿ ಇದೆ, ಬ್ಯಾಕ್ ವಾಟರ್ಸ್ ಇದೆ. ಇದನ್ನು ಕೂಡ ಒಂದು ಒಳ್ಳೆಯ ಟೂರಿಸಮ್ ಪ್ಲೇಸ್ ಆಗಿ ಕೂಡ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಪಡಿಸ್ಬೋದು. ಅದರ ಬಗ್ಗೆ ಕೂಡ ನಾವು ಯೋಚಿಸಬೇಕಾಗ್ತದೆ. ಚುನಾವಣೆ ಅಂತ ಹೇಳುವಾಗ ಕೇವಲ ನೀವು ಅಭಿವೃದ್ಧಿ ಮಾತುಗಳನ್ನು ಆಡಿದರೆ ಜನ ಮತ ಹಾಕ್ತಾರೆ ಅಂತ ಅಂದ್ಕೊಳ್ಳುವಂಥದ್ದಲ್ಲ. ಅಲ್ಲಿ ತಂತ್ರ, ಪ್ರತಿತಂತ್ರ, ಕಾರ್ಯತಂತ್ರಗಳು ಎಲ್ಲ ಕೆಲಸ ಮಾಡ್ತವೆ, ಷಡ್ಯಂತ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಈ ದಿಸೆಯಲ್ಲಿ BJPಯವರು ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ನಿಮ್ಮ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ನೀವು ಯಾವ ಸ್ಥಾನದಲ್ಲಿ ಹೇಗಿದ್ದೀರಿ? ನಮಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ತಳಮಟ್ಟದ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸುಮಾರು 99% ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಜನ ಕೂಡ ನಮ್ಮ ಪರವಾಗಿದ್ದಾರೆ. ಎಲ್ಲರೂ ಕೂಡ ಈ ಸಲ ಒಂದು ಹಠದಿಂದ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕು ಅಂತ ಹಠ ಹಿಡಿದಿದ್ದಾರೆ. ಹಾಗಾಗಿ ಈ ಸಲ ಚುನಾವಣೆಯಲ್ಲಿ ನಾವು ಕೂಡ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಆಗ್ತದೆ. ಸೊ ಈಗ ಅದರ ಜೊತೆಯಲ್ಲಿ ನಾನು ಮತ್ತೊಂದು ಪ್ರಶ್ನೆ ಅಂದರೆ, ಈ ಕಾಂಗ್ರೆಸ್ಸಿಗರು ಕೂಡ ಚುನಾವಣೆಯಲ್ಲಿ ನಾನು ಸ್ಪರ್ಧೆಗೆ ಅಣಿ ಆಗ್ತಾ ಇದ್ದೇನೆ, ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಹೆಸರುಗಳು 2-3 ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ನೀವು ಕಳೆದ 6 ತಿಂಗಳಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ತಾವು ಇಲ್ಲಿ ಮೂಲದವರು ಅಂತ ಹೇಳ್ಕೊಳ್ತಾರೆ. ಸೊ ಇದನ್ನು ಎದುರಿಸಲಿಕ್ಕೆ ಏನು ಮಾಡ್ತಾ ಇದ್ದೀರಿ? ಅಲ್ಲ, ಈಗ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. KPCCಗೆ ನನ್ನನ್ನು ಬಿಟ್ಟು 2 ಜನ ಅರ್ಜಿ ಕೊಟ್ಟಿದ್ದಾರೆ. ಹಾಗೆಯೇ ಅವ್ರಿಗೆ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ, ಎಲ್ರಿಗೂ ಕೂಡ ಅವಕಾಶ ಇದೆ. ಆದರೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಕೆಲಸ ಮಾಡಿ ಪಕ್ಷವನ್ನು ಮೊದಲನೇದಾಗಿ ಬಲಪಡಿಸಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನೆ.
ಸೊ ಹೈಕಮಾಂಡ್ ಪಕ್ಷ ಅಂತ ಕಾಂಗ್ರೆಸ್ಸನ್ನು ಹೇಳ್ತಾರೆ. ಸೊ ಪಕ್ಷದ ಟಿಕೆಟ್ ಹಂಚಿಕೆ ಆಗಲಿ ಅಥವಾ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಇಲ್ಲಿ ತಳಮಟ್ಟದ ಕಾರ್ಯಕರ್ತರಿಗಿಂತ ಹೆಚ್ಚು ಪ್ರಬಲ ಕೆಲಸವನ್ನು ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಮಾಡ್ತಾರೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡುವುದಾದರೆ ನಿಮಗೆ ಹೈಕಮಾಂಡ್ ಯಾರು ಮತ್ತು ನಿಮ್ಮನ್ನು ಈ ಟಿಕೆಟ್ ಕೊಡುವ ದಿಸೆಯಲ್ಲಿ ಯಾರು ನಿಮಗೆ ಸಹಕಾರ ಕೊಡ್ತಾ ಇರೋರು ಯಾರು? ನಾವು ಇವಾಗ ದೇಶದಲ್ಲಿ ಒಂದು 5 ಕಾಂಗ್ರೆಸ್ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಸೇಷನ್ ಇದೆ. ಅದರಲ್ಲಿ ಒಂದು ನಮ್ಮ ಇಂಟಕ್. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿಯೇ AICCಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಂಟಕಿಗೆ ಕೂಡ ಕೆಲವು ಸ್ಥಾನ ಕೊಡಬೇಕು ಅಂತ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸಂಜೀವ ರೆಡ್ಡಿಯವರು ನಮ್ಮ ಇಂಟಕಿಗೆ ಸ್ಥಾನ ಕೊಡಬೇಕು ಅಂತ ನಮ್ಮ ಹೈಕಮಾಂಡಲ್ಲಿ ಕೂಡ ಮಾತಾಡಿದ್ದಾರೆ. ಹಾಗಾಗಿ ನಮಗೆ ಕೂಡ ಇಲ್ಲಿ ಈ ಕ್ಷೇತ್ರದಿಂದ ಒಂದು ಅವಕಾಶ ಸಿಗ್ತದೆ. ಹಾಗೆಯೇ ಇನ್ನೂ ಕೂಡ ನಾವು ಒಟ್ಟಿಗೆ 5 ಸೀಟ್ ಕೇಳಿದ್ದೇವೆ, ಅದು ಕೂಡ ಸಿಗ್ಬೋದು ಅಂತ ನಮಗೆ ಒಂದು ನಂಬಿಕೆ ಇದೆ. ಸೊ ಇಂಟೆಕ್ ರಾಜ್ಯಾಧ್ಯಕ್ಷರಾಗಿದ್ದೀರಿ, 5 ಸೀಟ್ಗಳನ್ನು ಕೇಳ್ತಾ ಇದ್ದೀರಿ, ಅದು ಕುಂದಾಪುರ ಸೇರಿದಂತೆ. ಸೊ ಉಳಿದ 5 ಕಡೆ ಎಲ್ಲಿ ಹೇಗೆ ಅಂತ ಮಾಹಿತಿ? ಮಡಿಕೇರಿ ಕೇಳಿದ್ದೇವೆ, ಬಳ್ಳಾರಿಯಲ್ಲಿ ಕೇಳಿದ್ದೇವೆ, ಹಾಗೆಯೇ ಹಾಸನದಲ್ಲಿ ಕೇಳಿದ್ದೇವೆ, ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಎಲ್ಲ ಕೇಳಿದ್ದೇವೆ. ಅದರ ಪಟ್ಟಿಯನ್ನು ನಾವು KPCC ಕೊಟ್ಟಿದ್ದೇವೆ. ಸೊ ಇದರ ಜೊತೆಯಲ್ಲಿ ನೀವು ಈಗಾಗಲೇ ಪ್ರಚಾರದಲ್ಲಿ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸೊ ಪಕ್ಷದ ಸಂಘಟನೆ ವಿಷಯಕ್ಕೆ ಬರುವುದಾದರೆ ಅಂದರೆ ಈ ಕಾಂಗ್ರೆಸ್ ಅಂದರೆ ನಾವು ಕುಂದಾಪುರದ ವಿಷಯಕ್ಕೆ ಬರುವುದಾದರೆ ಕಾಂಗ್ರೆಸ್ ಬಹಳ ಹೀನಾಯ ಸ್ಥಿತಿಯಲ್ಲಿ ಇದೆ ಅನ್ನುವಂಥ ಅಭಿಪ್ರಾಯ ಇತ್ತು. ಸೊ ಅದನ್ನು ಸರಿಪಡಿಸುವ ದಿಸೆಯಲ್ಲಿ ಏನು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ? ಅದು ಪಕ್ಷದ ನಾಯಕರುಗಳ ಸಮಾಲೋಚನೆ ಮಾಡಿ ಪಕ್ಷದ ನಾಯಕರುಗಳ ಆದೇಶದ ಮೇರೆಗೆ ನಾನು ಇಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಯಾವುದೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಈ ಚುನಾವಣಾ ಸಮಯದಲ್ಲಿ ನಾವು ನಿಮಗೆ ಹೇಳಲಿಕ್ಕಾಗೋದಿಲ್ಲ. ನಾವು ಕೂಡ ಒಳ್ಳೆಯ ರೀತಿಯ ಒಂದು ಕೆಲಸ ಮಾಡಿದ್ದೇವೆ. ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಚುನಾವಣೆಯಲ್ಲಿ ಸಿದ್ಧತೆಯನ್ನು ಮಾಡಿದ್ದೇವೆ, ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ. ಸೊ ಪಕ್ಷದ ಸಂಘಟನೆ ವಿಷಯದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಜೊತೆಯಲ್ಲಿ ತಿರುಗುವಾಗ ಗೊತ್ತಾಗ್ತದೆ. ಯಾಕೆಂದರೆ ದೊಡ್ಡ ಯುವಕರ ಪಡೆ ನಿಮ್ಮ ಹಿಂದೆ ಬರ್ತಾ ಇದೆ. ಅಂದರೆ ಈಗ ಕುಂದಾಪುರದ ವಿಷಯಕ್ಕೆ ಬರೋದಾದರೆ ಯುವಕರೆಲ್ಲರೂ BJP ಹಿಂದೆ ಇದ್ದಾರೆ ಅಂತ ಒಂದು ಅಭಿಪ್ರಾಯವನ್ನು ಹರಿಯ ಬಿಡಲಾಗಿತ್ತು. ಅದನ್ನು ಸುಳ್ಳು ಮಾಡುವ ದಿಸೆಯಲ್ಲಿ ನಿಮ್ಮ ಕೆಲಸ ಆಗ್ತಾ ಇದೆ ಅಂತ ನಿಮ್ಮನ್ನು ನೋಡೋದಾಗ್ತದೆ. ಆದರೆ ಯುವಕರು ನಿಮ್ಮ ಹಿಂದೆ ಬರುವಂತೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಏನು ಕೆಲಸ ಮಾಡಿದ್ದೀರಿ ಅದಕ್ಕೆ ಅಂತ? ಇವಾಗಲೇ ನಾವು ಸಾಧಾರಣ ಒಂದು 250-300ವರೆಗೆ ಯುವಕ ಯುವತಿಯರಿಗೆ ಕೆಲಸವನ್ನು ಮಾಡಿಸಿಕೊಟ್ಟಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಕೆಲಸವನ್ನು ಮಾಡಿಕೊಡಬೇಕು ಅಂತ ಇದ್ದೇವೆ. ಹಾಗೆಯೇ ಇಲ್ಲಿ ತುಂಬ ಯುವಕ ಯುವತಿಯರು ಕೆಲಸ ಇಲ್ಲದೆ ಕಷ್ಟದಲ್ಲಿದ್ದಾರೆ. ಹಾಗಾಗಿ ತುಂಬ ಬಡವರಿಗೆ ನಾವು ಪ್ರಥಮವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಇಲ್ಲಿ ಮಂಗಳೂರಾಗಲಿ, ಉಡುಪಿ ಆಗಲಿ, ಬ್ಯಾಂಗ್ಳೂರಾಗಲಿ ಬೇರೆ ಬೇರೆ ಜಾಗದಲ್ಲಿ ನಾವು ಕೆಲಸ ಮಾಡಿಕೊಡ್ತಾ ಇದ್ದೇವೆ. ಮತ್ತು ನಾವು ಸ್ಪೋರ್ಟ್ಸಿಗೆ ಹೆಚ್ಚಾಗಿ ಒಂದು ಸಪೋರ್ಟನ್ನು ಮಾಡ್ತಾಯಿದ್ದೇವೆ. ನಾನು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಚೇರ್ಮನ್ ಆಗಿದ್ದರಿಂದ ನಾನು ಕಬಡ್ಡಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಕೂಡ ಹಲವಾರು ಟೂರ್ನಮೆಂಟನ್ನೆಲ್ಲ ನಡೆಸಿದ್ದೇನೆ, ಇನ್ನೂ ಕೂಡ ನಡೆಸ್ತೇನೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಟೂರ್ನಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸಿಗೆ ಆಗಲಿ ನಾನು ಸಹಕಾರವನ್ನು ನೀಡಿದ್ದೇನೆ. ಇಲ್ಲೂ ಕೂಡ ಇನ್ನೂ ಹೆಚ್ಚಿನ ಕಬಡ್ಡಿ ಆಗಲಿ ಅಥವಾ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ ಒಳ್ಳೆದಿರುವವರನ್ನು ನೋಡಿ ಅಂಥವರಿಗೆ ಜಾಬ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಕಷ್ಟದಲ್ಲಿರುವವರಿಗೆ ಕೂಡ ಸಪೋರ್ಟನ್ನು ಮಾಡಿ ಅವರಿಗೆ ಸಹಾಯವನ್ನು ಮಾಡಿ ಅವರಿಗೆ ಕೂಡ ಸಹಕಾರವನ್ನು ನೀಡಿದ್ದೇನೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ಪ್ರಚಾರದಲ್ಲಿದ್ದೀರಿ. ಅದರ ಜೊತೆಯಲ್ಲಿ ನಿಮ್ಮ ಎದುರಾಳಿಗಳು ಕೂಡ ಪಕ್ಷ ಪ್ರಚಾರದಲ್ಲಿದ್ದಾರೆ. ಸೊ ಎದುರಾಳಿಗಳು ಹಲವು ಮಾತುಗಳನ್ನು, ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಸೊ ಅದರ ಮಧ್ಯದಲ್ಲಿ ಒಂದು ಗೊಂದಲ ನಮಗೆ ತಿಳಿದು ಬಂದಿರುವಂಥದ್ದು, ನೀವು ರಾಕೇಶ್ ಮಲ್ಯವೋ ಅಂತ. ರಾಕೇಶ್ ಮಲ್ಲಿ ಅನ್ನೋದು ಏನು ಹೇಳ್ತದೆ? ಯಾವ ರಾಕೇಶ್ ಮಲ್ಲಿ ಅಂದರೆ ಏನು ಅಂತದ್ದು? ನಾನು ರಾಕೇಶ್ ಮಲ್ಲಿ ಅಲ್ಲ, ರಾಕೇಶ್ ಮಲ್ಲಿ ಅಂದರೆ ನಮ್ಮ ಬಂಟ ಸಮಾಜದ ಒಂದು ಜಾತಿ. ತುಂಬ ಶೆಟ್ಟಿ, ರೈ, ಆಳ್ವ ಹೀಗೆಲ್ಲ ಇದೆ. ಅದರಲ್ಲಿ ಒಂದು ಮಲ್ಲಿ ಅಂತ ಕೂಡ ನಮ್ಮ ಬಂಟ ಸಮಾಜದಲ್ಲಿ ಇರುವಂಥ ಒಂದು ಜಾತಿ ಅದು. ಹಾಗಾಗಿ ನಾನು ಬಂಟ ಸಮಾಜಕ್ಕೆ ಸೇರಿದವನು. ಸೊ ಇಲ್ಲಿ ವಿರೋಧಿಗಳು ಈ ವಿಷಯದಲ್ಲಿ ಸೃಷ್ಟಿಸಿರುವ ಗೊಂದಲಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
ಜನ ಗೊಂದಲ ಮಾಡ್ತಾರೆ, ಅದಕ್ಕೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದು ಅಂತ ಅದು ಮುಖ್ಯವಲ್ಲ, ಜನರ ಕೆಲಸ ಮಾಡುವವರು ಮುಖ್ಯ. ಇವಾಗ ಕೆಲಸ ಮಾಡುವವರು ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಿರೋದು ಹೊರತು ಜಾತಿ ಅಲ್ಲ. ರಾಕೇಶ್ ಮಲ್ಲಿ ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ದಿಸೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವ ರಾಕೇಶ್ ಮಲ್ಲಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ವಿರಾಮದ ಬಳಿಕ ಅವರ ಮಾತುಕತೆ ಮುಂದುವರಿಸ್ತಾ ಇದ್ದೇವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಕೇಶ್ ಮಲ್ಲಿ ಅಭ್ಯರ್ಥಿಯಾಗಬೇಕು ಮತ್ತು ಅವರು ಗೆಲ್ಲಬೇಕೆಂಬ ದೂರದ ಯೋಚನೆ ಇಟ್ಕೊಳ್ಳೋದು ಸಹಜ. ಅದರ ಜೊತೆಯಲ್ಲಿ ಕಾಂಗ್ರೆಸ್ಸಿಗರೆಲ್ಲರೂ ಗೆಲ್ಲಬೇಕು ಅನ್ನುವಂಥ ಇದರಲ್ಲಿದ್ದಾರೆ. ಆದರೆ ಈಗಿನ ಸರ್ಕಾರದ ಆಡಳಿತ ನಿಮಗೆ ಅಂಥದ್ದೊಂದು ವೇದಿಕೆ ಸಿದ್ಧಪಡಿಸಿ ಕೊಡ್ತದೆ ಅಂತ ಅನ್ನಿಸ್ತದ? ಈಗಿನ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದಂಥ ಕೆಲಸ ಕಾರ್ಮಿಕರಿಗೆ ಹಾಗೆಯೇ ಕೃಷಿಕರಿಗೆ ಸಾಲ ಮನ್ನಾ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆ ಮಾಡಿದಂಥ ಸಹಾಯವನ್ನು ಖಂಡಿತವಾಗಿಯೂ ನಾವು ಇಂಟೆಕ್ ಸಂಸ್ಥೆ ಇಂಟೆಕ್ ಸಂಘ ನಾವು ಎಲ್ಲ ಹಳ್ಳಿಗೂ ಕೂಡ ಇದನ್ನು ಮುಟ್ಟಿಸ್ತಾ ಇದ್ದೇವೆ. ಮುಂದಿನ ಚುನಾವಣೆಗೆ ಇದು ಕೂಡ ಒಂದು ಒಳ್ಳೆಯ ನಿರ್ಧಾರ ಅಂತ ಆಗ್ಬೋದು. ಹಾಗೆಯೇ ನಮ್ಮ ಇಂಟೆಕ್ ಸಂಸ್ಥೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕಲ್ಲೂ ಹೆಚ್ಚಿನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ. ಹಾಗೆಯೇ ಮುಂದಿನ ದಿನದಲ್ಲಿ ಹಲವಾರು ಸಮಾವೇಶಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ, ಹಲವಾರು ಸಮಾವೇಶಗಳನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ಇಂಟೆಕ್ ಸಂಘಟನೆಯ ಹಲವಾರು ಯುವಕರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಕೂಡ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಕಾರ್ಮಿಕರ ಒಂದು ಶಕ್ತಿಯಾಗಿ ನಮ್ಮ ಇಂಟೆಕ್ ಸಂಘಟನೆ ಹೊರಹೊಮ್ಮಿದೆ. ಹಾಗೆಯೇ ನಾವು ಕರ್ನಾಟಕ ರಾಜ್ಯದಲ್ಲಿ ಇಂಟೆಕನ್ನು ಸಾಕಷ್ಟು ಬಲಿಷ್ಠವನ್ನಾಗಿ ಮಾಡಿದ್ದೇವೆ. ಇದರ ಪ್ರಯೋಜನ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಇದು ಕೂಡ ಒಂದು ಒಳ್ಳೆಯ ಸಹಕಾರ ಆಗ್ಬೋದು ಅಂತ ನಮ್ಮ ನಂಬಿಕೆ. ಕಾಂಗ್ರೆಸ್ಸಿಗರೆಲ್ಲರೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರ್ತದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗ್ತದೆ ಅಂತ ಯಾವ ಅವರ ಯೋಜನೆ, ಯಾವ ಅವರ ಸಾಧನೆ ನಿಮಗೆ ಅಂದರೆ ಇಂತಹ ಒಂದು ಉತ್ಸಾಹವನ್ನು ನಡೀತಾ ಇದೆ? ಬೇರೆ ಬೇರೆ ಸಾಧನೆ ಇದೆ. ಈಗ ಮುಖ್ಯವಾಗಿ ಅಕ್ಕಿ, ಬಡವರಿಗೆ ಅಕ್ಕಿ ಸಿಗ್ತಾಯಿದೆ, BPL ಕಾರ್ಡ್, ಹಾಗೆಯೇ APL ಕಾರ್ಡ್ ಆಗಲಿ, ಎಲ್ಲ ಬೇರೆ ಬೇರೆ ಸುಮಾರು ಆಗಲಿ ವಿಚಾರದಲ್ಲಿ ಈಗ ನಮ್ಮ ಕೃಷಿಕರಿಗೆ 50,000 ಸಾಲ ಮನ್ನಾ ಯಾವ ಸರ್ಕಾರನೂ ಮಾಡಿಲ್ಲ. ಈಗ ಕೇಂದ್ರ ಸರ್ಕಾರದ ಬಿ ಜೆ ಪಿ ಎಲ್ಲೆಲ್ಲ ಸರ್ಕಾರ ಇದೆ ಅಲ್ಲಿ ಎಲ್ಲೂ ಕೂಡ ಅಕ್ಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದೊಂದು ಇಲ್ಲಿ ಮಾತ್ರ ಪ್ರಾರಂಭ ಆಗಿದೆ. ಪ್ರಾರಂಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ಇದು ಮಾಡಿದ್ದು ಸರಿಯಲ್ಲ, ಇದು ಜನರನ್ನು ಹಾದಿ ತಪ್ಪುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದರು. ಈಗ ಅದೇ ಕೇಂದ್ರ ಸರ್ಕಾರದವರು ಇದು ಮಾಡಿದ್ದು ಕೇಂದ್ರ ಸರ್ಕಾರದ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು. ಇದು ಖಂಡಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ದು ಹೊರತು ಇದು ಕೇಂದ್ರ ಸರ್ಕಾರ ಮಾಡಿದ್ದಲ್ಲ. ಹಾಗಾಗಿ ಇದನ್ನು ಇಂಥ ಸುಳ್ಳು ಪ್ರಚಾರಕ್ಕೆ ಯಾರು ಕೂಡ ನಮ್ಮ ಕಾರ್ಮಿಕರು ಬಲಿ ಹೋಗಬಾರದು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮುಖಾಂತರ ಬೆಂಗಳೂರು ಸಿಟಿಯಲ್ಲಿ ಕೂಡ ಹಾಗೆಯೇ ನಮ್ಮ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಬಡವರಿಗೆ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಇದು ಕೊಟ್ಟು ಇದರ ಕೊಡುಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅಂಗನವಾಡಿ ಮಕ್ಕಳಿಗೆ ಹಾಲು, ಅದೇ ನಮ್ಮ ಮಕ್ಕಳಿಗೆ ಶೂಸು, ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಸಹಾಯವನ್ನು ಮಾಡಿದಂಥ ಸರ್ಕಾರ ಇದ್ದರೆ ಈ ಕಾಂಗ್ರೆಸ್ ಸರ್ಕಾರ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ಹಾಗೆಯೇ ಪ್ರೈವೇಟ್ ಕಂಪನಿಯಲ್ಲಿ 58 ವರ್ಷ ರಿಟೈರ್ಮೆಂಟ್ ಇತ್ತು, ಇದನ್ನು 60 ವರ್ಷ ಮಾಡಿದ್ದಾರೆ. ಇದು ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆ. ಇದೊಂದು ಕಾರ್ಮಿಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ರಾಕೇಶ್ ಮಲ್ಲಿಯವರು ಬಂಟ ಸಮುದಾಯದವರು, ಅವರ ಪತ್ನಿ ಬಿಲ್ ಅವರು,
ಹಾಗೆ ಇಲ್ಲಿ ಪಕ್ಷದ ಕೆಲಸ ಮಾಡ್ತಾ ಇರೋರು ಬೇರೆ ಸಮುದಾಯದವರು ಇದ್ದಾರೆ ಅಂದರೆ ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ನಿಮ್ಮ ಪ್ರಯತ್ನವನ್ನು ಹೇಳ್ತಾ ಇದ್ದೀರಿ. ಆದರೆ ಕುಂದಾಪುರದ ವಿಷಯಕ್ಕೆ ಬಂದರೆ ಇಲ್ಲಿ ಮೊಗವೀರರ ಪ್ರಾಬಲ್ಯ ಕೂಡ ಪ್ರಮುಖವಾದದ್ದೇ. ಸೊ ಈ ದಿಸೆಯಲ್ಲಿ ಏನಾದರೂ ಯೋಚನೆ ಮಾಡಿದೆ? ಯಾಕಂದರೆ ಜಾತಿ ಧರ್ಮ ಕೂಡ ಮತವನ್ನು ಸೆಳೆಯುವ ದಿಸೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಏನು ಹೇಳಿಕ್ಕೆ ಬಯಸ್ತೀರಿ? ಇಲ್ಲಿ ಮೊಗವೀರರು ಕೂಡ ಹಲವಾರು ಜನ ನಮ್ಮ ಮಿತ್ರರಿದ್ದಾರೆ, ಹಲವಾರು ಮೊಗವೀರರ ನಾಯಕರು ಕೂಡ ನಮ್ಮ ಮಿತ್ರರಿದ್ದಾರೆ. ಹಾಗೆಯೇ ಮೊಗವೀರರಿಗೆ ಕೂಡ ಹಲವಾರು ತೊಂದರೆ ಇದೆ. ಈಗ ಮೊಗವೀರರಾಗಲಿ, ಬಂಟರಾಗಲಿ, ಬಿಲ್ಲವರಾಗಲಿ, ಹಾಗೆಯೇ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕೂಡ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲ ಜಾತಿಯವರನ್ನು ಕೂಡ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತೇನೆ. ಅವರ ಎಲ್ಲ ಕಷ್ಟಕ್ಕೆ, ಯಾವುದೇ ತೊಂದರೆಗಳಿಗೆ ನಾನು ಖಂಡಿತವಾಗಿಯೂ ಸ್ಪಂದಿಸ್ತೇನೆ. ನಾನು ಎಲ್ಲ ಜಾತಿಯವರ ಒಟ್ಟಿಗೆ ಕೂಡ ಬೆರೆತು ಎಲ್ಲರ ಕಷ್ಟಗಳಿಗೆ ಕೂಡ ನಾನು ಸ್ಪಂದಿಸ್ತೇನೆ ಅಂತ ನಾನು ಈ ಮೂಲಕ ಎಲ್ಲ ಜಾತಿಯವರಿಗೂ, ಎಲ್ಲ ನಮ್ಮ ಮತದಾರ ಬಾಂಧವರಿಗೂ ನಾನು ತುಂಬ ಪ್ರೀತಿಯಿಂದ ನಿಮ್ಮನ್ನು ನೋಡ್ತೇನೆ. ನಿಮ್ಮ ಯಾವುದೇ ಕಷ್ಟ ಕೂಡ ನಾವು ಸ್ಪಂದಿಸ್ತೇನೆ ಅಂತ ನಾನು ತಿಳಿಸ್ತೇನೆ. ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜಾತಿಯವರು ಎಲ್ಲರೂ ನಾವು ಒಂದೇ. ಎಲ್ಲರೂ ಪ್ರೀತಿಯಿಂದ ಈ ಕ್ಷೇತ್ರದಲ್ಲಿ ಎಲ್ಲರೂ ಇರಬೇಕು. ಯಾರು ಕೂಡ ಗಲಾಟೆ ಮಾಡಬಾರ್ದು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಣ್ಣದಾಗಿ ಎಲ್ಲದನ್ನು ಕೂಡ ನಾವು ಪರಿಹಾರ ಮಾಡಿಕೊಂಡು ಸಣ್ಣ ವಿಚಾರವನ್ನು ದೊಡ್ಡದಾಗಿ ಮಾಡಬಾರ್ದು. ಎಲ್ಲರೂ ಕೂಡ ಪ್ರೀತಿಯಿಂದ ಸಹಬಾಳ್ವೆಯಿಂದ ಈ ಕ್ಷೇತ್ರದ ಜನ ಇರಬೇಕು ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ನನಗೆ ಅವಕಾಶ ಕೊಟ್ಟರೆ ಈ ಕ್ಷೇತ್ರದಿಂದ ಎಲ್ಲ ಜಾತಿಯ ಮತದಾರರು ಕೂಡ ನನ್ನನ್ನು ಈ ಕ್ಷೇತ್ರದ ಶಾಸಕನನ್ನಾಗಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ಕದನ ಕುತೂಹಲದಲ್ಲಿ ನಾವು ರಾಕೇಶ್ ಮಲ್ಲಿ ಅವರೊಂದಿಗೆ ಮಾತನಾಡಿದ್ವಿ. ರಾಕೇಶ್ ಮಲ್ಲಿ ಅವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರಚಾರದಲ್ಲೂ ಕೂಡ ತೊಡಗಿದ್ದಾರೆ. ಸೊ ಅಂತ ರಾಕೇಶ್ ಮಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇವತ್ತಿನ ಕದನ ಕುತೂಹಲ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.